ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹಚ್ಚ ಹಸಿರಿನ ಪ್ರಕೃತಿ ಮಡಿಲಿನ ನಡುವೆ ಸ್ವಚ್ಛಂದವಾಗಿ ತಂಪಾಗಿ ಬೀಸುವಂತಹ ತಂಗಾಳಿ ನಮ್ಮವರ ಜೊತೆಗೆ ನೆಮ್ಮದಿಯಿಂದ ಜೀವಿಸೋದಕ್ಕಾಗಿ ಮೂಲಭೂತ ಸೌಕರ್ಯಗಳು ಇರುವಂತಹ ಸುಂದರವಾಗಿರುವಂತಹ ಮನೆ ಸಣ್ಣದಾಗಿರಲಿ ದೊಡ್ಡದಾಗಿರಲಿ ಅದು ಚೊಕ್ಕದಾಗಿರಬೇಕು, ಸ್ವಂತದ್ದಾಗಿರಬೇಕು ಅಂತ ಅನೇಕ ಜನ ಯೋಚನೆ ಮಾಡ್ತೀವಿ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅನ್ನೋವಂತಹ ಗಾದೆ ಮಾತನ್ನು ನಾವೆಲ್ಲರೂ ಕೇಳಿದ್ದೀವಿ. ಆದರೆ ದುಬಾರಿ ಜಾಯಮಾನದ ನಡುವೆ ಜಾಗ ಹುಡುಕಿ ಅದನ್ನು ಖರೀದಿ ಮಾಡಿ ಅದರಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಿರುವಂತಹ ವಾಸ್ತು ಪ್ರಕಾರವಾಗಿರುವಂತಹ ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿದರೆ ಸುಸ್ತಾಗಿ ಬಿಡ್ತೀವಿ. ಆದರೆ ಇದೀಗ ನಿಮ್ಮ ಜೊತೆಗೆ ನಿಮ್ಮವರಂತೆ ಕೈ ಜೋಡಿಸಿ ನಿಂತು ನಿಮ್ಮ ಕನಸಿನ ಮನೆಯನ್ನು ನನಸು ಮಾಡೋದಕ್ಕಾಗಿ SR ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ನವರ ಅದ್ವೈತ್ ಲೇಔಟ್ ನಿಮಗಾಗಿ ಸಿದ್ಧವಾಗಿದೆ. ನಮ್ಮ ಪುತ್ತೂರು ಪ್ರತಿಯೊಂದು ಹಂತದಲ್ಲಿ ಕೂಡ ಅಭಿವೃದ್ಧಿಯನ್ನು ಕಾಣ್ತಾ ಇದೆ. ವಿದ್ಯಾಸಂಸ್ಥೆಗಳಾಗಿರ್ಬೋದು, ಕಂಪನಿಗಳಾಗಿರ್ಬೋದು, ಹೀಗೆ ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ಅಭಿವೃದ್ಧಿಯನ್ನು ಕಾಣ್ತಾ ಇದೆ. ಈ ಹೊತ್ತಿಗೆ ನಗರ ಪ್ರದೇಶದಲ್ಲಿ ನಮ್ಮದೇ ಆಗಿರುವಂಥ ಸ್ವಂತ ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತ ಯೋಚನೆ ಮಾಡೋರಿಗೆ ಪರ್ಫೆಕ್ಟ್ ಆಗಿರೋದು ಅಂತ ಹೇಳಿದರೆ ಅದ್ವೈತ್ ಲೇಔಟ್. ಹಾಗಾದರೆ ಸಂಪೂರ್ಣವಾಗಿರುವಂಥ ಲೇಔಟ್ ಯಾವ ರೀತಿ ಆಗಿದೆ ಅಂತ ನೋಡ್ಕೊಂಡು ಬರೋಣ. ಲೆಟ್ಸ್ ಫಾಲೋ. ನಗರ ಪ್ರದೇಶಕ್ಕೆ ಹತ್ತಿರವಾಗುವ ರೀತಿಯಾಗಿ ಸುಂದರವಾಗಿರುವಂತಹ ಸೂರನ್ನ ನಿರ್ಮಾಣ ಮಾಡಬೇಕು, ನಮ್ಮದೇ ಆಗಿರುವಂತಹ ಸ್ವಂತ ಸೈಟ್ ಇರಬೇಕು ಅಂತ ಯೋಚನೆ ಮಾಡೋರಿಗೆ ಅನುಕೂಲ ಆಗಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಶಿವಪ್ರಸಾದ್ ಇಚ್ಚಾವು ಸರ್ ಇವರು ಈ ಒಂದು ಲೇಔಟ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ನಿಮಗೆ ನಿಮ್ಮ ಕನಸಿನ ಮನೆಯನ್ನ ನನಸು ಮಾಡಿಕೊಳ್ಬಹುದಾಗಿದೆ. ಪಕ್ಕಾ ವಾಸ್ತು ಪ್ರಕಾರವಾಗಿ ಮನೆ ನಿರ್ಮಾಣ ಮಾಡೋದಕ್ಕೆ ಪರ್ಫೆಕ್ಟ್ ಆಗಿರುವಂತಹ ಸೈಟ್ಗಳು ಇಲ್ಲಿದೆ. ನೀವು ಈ ಸೈಟಿನ ವಿಸ್ತೀರ್ಣವನ್ನ ನೋಡಿದ್ರಿ ಅಂತ ಹೇಳಿದ್ರೆ 7 ಎಕರೆ ಜಾಗದಲ್ಲಿ ನಿರ್ಮಾಣವಾಗಿರುವಂತಹ ಸೈಟ್ಗಳು ಹೇಗಿದೆ ಅನ್ನೋದನ್ನ ಕೂಡ ನೀವಾಗ ನೋಡ್ತಾ ಇದ್ದೀರಾ. ಇನ್ನು ಈ ಸೈಟ್ ಪುತ್ತೂರು ಭಾಗಕ್ಕೆ ತುಂಬಾನೇ ಹತ್ತಿರವಾಗಿರುವಂಥದ್ದು. ನಮ್ಮ ಮುರಾದ ಕೆದಿಲಾದಲ್ಲಿ ನಿರ್ಮಾಣ ಮಾಡಿರೋದ್ರಿಂದಾಗಿ ಪುತ್ತೂರಿನ ವಿವೇಕಾನಂದ ಕಾಲೇಜ್ ಭಾಗದಿಂದ ನಾವು ಇಲ್ಲಿಗೆ ಬರ್ತೀವಿ ಅಂತ ಹೇಳಿದ್ರೆ 1 ಕಿಲೋಮೀಟರ್ ಇರುವಂಥದ್ದು. ಇನ್ನು ಮುರಾದ ಮುಖ್ಯ ರಸ್ತೆಯಿಂದ ಒಳಗೆ ತಕೊಂಡು ನಾವು ಈ ಸೈಟ್ಗೆ ಬರ್ತೀವಿ ಅಂತ ಹೇಳಿದ್ರೆ 1 ಕಿಲೋಮೀಟರೇ ಇರುವುದು. ಪುತ್ತೂರಿನ KSRTC ಬಸ್ ನಿಲ್ದಾಣದಿಂದ ಈ ಸೈಟ್ ನಮಗೆ 5 ಕಿಲೋಮೀಟರ್ ದೂರದಲ್ಲಿ ಇದೆ. ಆದರೆ ಅದ್ವೈತ್ ಲೇಔಟನ್ನು ಪರ್ಫೆಕ್ಟಾಗಿ ನಿರ್ಮಾಣ ಮಾಡಿದ್ದಾರೆ. ನಗರ ಪ್ರದೇಶದಿಂದ ಹತ್ತಿರವಾಗಿಯೇ ನಿರ್ಮಾಣ ಆಗಿರುವಂಥದ್ದು. ಇದರ ಜೊತೆಗೆ ನೀವು ಇಲ್ಲಿ ಮನೆಯನ್ನು ನಿರ್ಮಾಣ ಮಾಡಿದ್ರಿ ಅಂತ ಹೇಳಿದರೆ ಸಂಪೂರ್ಣವಾಗಿರುವಂಥ ಮೂಲಭೂತ ಸೌಕರ್ಯಗಳು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಸುಮಾರು 7 ಎಕರೆ ವಿಸ್ತೀರ್ಣದಲ್ಲಿ ವಿಸ್ತಾರವಾಗಿ ತೆರೆದುಕೊಂಡಿರುವಂಥ ಅದ್ವೈತ ಲೇಔಟ್ನಲ್ಲಿ ಸುಮಾರು 79 ಸೈಟ್ಗಳು ಲಭ್ಯ ಇದೆ. ನಮ್ಮ ಕನಸಿನ ಮನೆಯನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದಾಗ ಅಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಪ್ರಥಮ ಆದ್ಯತೆಯನ್ನು ಕೊಡ್ತೀವಿ. ಇಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಯಾವುದೇ ಕೊರತೆ ಇಲ್ಲ. 24 ಗಂಟೆಯೂ ನೀರಿನ ಸೌಲಭ್ಯ ಇದೆ, ಕರೆಂಟ್ನ ವ್ಯವಸ್ಥೆ ಇದೆ. ಅದರ ಜೊತೆಗೇನೆ ಪ್ರತಿಯೊಂದು ಸೈಟ್ಗಳಿಗೆ ಕೂಡ ಅಳವಡಿಕೆ ಆಗೋ ರೀತಿಯಾಗಿ ಕಾಂಕ್ರೀಟ್ ರಸ್ತೆಯನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಇನ್ನೊಂದು, ನಮ್ಮ ಜೊತೆಗೆ ಮಕ್ಕಳಿದ್ದಾರೆ, ಅವರಿಗೆ ಆಟವಾಡೋದಕ್ಕೆ ಪ್ಲೇ ಏರಿಯಾ ಬೇಕಾಗಿತ್ತು ಅಂತ ಯೋಚನೆ ಮಾಡೋರಿಗೆ ಇಲ್ಲಿ ಚಿಲ್ಡ್ರನ್ ಪ್ಲೇ ಗ್ರೌಂಡನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಇದರ ಜೊತೆಗೆ ಹಲವಾರು ಮೂಲಭೂತ ಸೌಕರ್ಯಗಳನ್ನು ನಿಮ್ಮ ಅದ್ವೈತ್ ಲೇಔಟ್ ಒಳಗೊಂಡಿರುವಂಥದ್ದು. ರೇರಾ ಅಪ್ರೂವ್ಡ್ ಆಗಿರುವಂತಹ ಈ ಒಂದು ಲೇಔಟ್ನಲ್ಲಿ ನಿಮ್ಮ ಕನಸಿನ ಮನೆಯನ್ನು ನನಸು ಮಾಡಿಕೊಳ್ಳಿ. ಮುರಾದ ಕೆದಿಲಾದ ಸುಂದರವಾಗಿರುವಂತಹ ಪ್ರಕೃತಿ ಮಡಿಲಿನಲ್ಲಿ ವಿಶಾಲವಾಗಿ ತೆರೆದುಕೊಂಡಿರುವಂತಹ ಅದ್ವೈತ್ ಲೇಔಟ್ನ ರೂವಾರಿಗಳಿದ್ದಾರೆ. ಶಿವಪ್ರಸಾದ್ ಇಚ್ಚಾವು ಸರ್ ಅವರು. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್ ಸರ್. ಯಾಕೆಂತ ಹೇಳಿದರೆ ಇಷ್ಟೊಂದು ಬ್ಯೂಟಿಫುಲ್ ಆಗಿರುವಂಥ ಲೇಔಟನ್ನು ಜನರ ಮುಂದೆ ಇಟ್ಟಿದ್ದೀರಾ. ನಾಡ್ದು ಉದ್ಘಾಟನೆ ಆಗಲಿಕ್ಕಿದೆ ಸರ್. ಹಾಗಾಗಿ ಈ ಲೇಔಟ್ನ ಬಗ್ಗೆ ಮಾಹಿತಿ ಕೊಡೋದಾದರೆ ಎಷ್ಟು ಸೈಟ್ಗಳು ಇದೆ ಅನ್ನುವಂಥದ್ದು, ಇಲ್ಲಿನ ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತಾಡೋದಾದರೆ. ಟೋಟಲ್ ಆಗಿ 7 ಎಕರೆಸಲ್ಲಿ ಇದು ಲೇಔಟ್
ಇದೆ. ಟೋಟಲಿ 79 ಸೈಟ್ಸ್ ಇದೆ. ಮತ್ತು ಒಂದು ಕಮರ್ಷಿಯಲ್ ಸೈಟ್, ಟೋಟಲ್ 80 ಸೈಟ್ಸ್ ಇದೆ. ಮತ್ತು ನಿಮಗೆ ಲೇಔಟ್ನ ಫೀಚರ್ಸ್ ಹೇಳೋದಿದ್ರೆ ಮೈನ್ ಎಂಟ್ರೆನ್ಸ್ ರೋಡ್ 40 ಫೀಟ್ ಇದೆ. ನಂತರ ಸಬ್ ರೋಡ್ಸು 30 ಫೀಟ್ ಇದೆ. ನಂತರ ಪಾರ್ಕ್, ವಾಟರ್ ಫೆಸಿಲಿಟಿ 24 ಅವರ್ಸ್ ವಾಟರ್ ಫೆಸಿಲಿಟಿ ಇದೆ. ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇದೆ. ಸೈಕ್ಲಿಂಗ್ ಪಾತ್ ಇದೆ. ನಂತರ ವಾಟರ್ ಟ್ಯಾಂಕ್ ಇದೆ. ನಂತರ ಎಲೆಕ್ಟ್ರಿಕ್ ಪೋಲ್ಸ್ ಆ್ಯಂಡ್ ನಂತರ ಸ್ಟ್ರೀಟ್ ಲೈಟ್ಸ್, ಆಲ್ಮೋಸ್ಟ್ ಎಲ್ಲ ನಾರ್ಮಲ್ ಆಗಿ ಒಂದು ಲಿವಿಂಗ್ ಮಾಡಲಿಕ್ಕೆ ಎಷ್ಟೆಲ್ಲ ಬೇಕು ಆ ಫೆಸಿಲಿಟೀಸ್ ಇದರಲ್ಲಿದೆ. ಮತ್ತು ರೇರ್ ಅಪ್ರೂವ್ಡ್ ಲೇಔಟ್ ಆಗಿರುತ್ತೆ. ಹಾಗೆ ನಾಡ್ದು ಕಾರ್ಯಕ್ರಮ ಹೇಗಿರುತ್ತೆ ಅಂತ ಉದ್ಘಾಟನಾ ಕಾರ್ಯಕ್ರಮದಲ್ಲಿ? ಉದ್ಘಾಟನಾ ಕಾರ್ಯಕ್ರಮ ನಮ್ಮ ಸುಬ್ರಹ್ಮಣ್ಯ ಸ್ವಾಮೀಜಿಯವರು ದೀಪ ಪ್ರಜ್ವಲನೆ ಮಾಡಿ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ನಂತರ ಸ್ಟೇಜ್ ಪ್ರೋಗ್ರಾಮ್ಸ್ ಒಂದು 2 ಅವರ್ಸ್ ನಡೀಲಿಕ್ಕಿದೆ. ಆಫ್ಟರ್ 7 ನಮ್ಮ ಮೇಧಾವಿದ್ಯಾಭೂಷಣ್ ಅವರ ಸಂಗೀತ ಪ್ರೋಗ್ರಾಮ್ಸ್ ಇಲ್ಲಿ ನಡೆಯಲಿಕ್ಕಿದೆ. ಇಲ್ಲಿರುವಂಥ ಸೈಟ್ಗಳಲ್ಲಿ ಈಗಾಗಲೇ ಬುಕ್ಕಿಂಗ್ ಆಗಿದೆಯಾ ಹೇಗೆ? ಆಲ್ಮೋಸ್ಟ್ ಒಂದು 80% ಬುಕ್ಕಿಂಗ್ ಆಗಿದೆ. ಇನ್ನೊಂದು 15 ಸೈಟ್ಸ್ ಈ ಪೆಂಡಿಂಗ್ ಇದೆ. ಆಲ್ಮೋಸ್ಟ್ ಎನ್ಕ್ವೈರೀಸ್ ಜಾಸ್ತಿ ಇದೆ. ಬಟ್ ಇನ್ನು ಒಂದು 15 ಡೇಸಲ್ಲಿ ಆಲ್ಮೋಸ್ಟ್ ಆಗ್ಬೋದು ಅಂತ. ಈ ಭಾಗದಲ್ಲಿ ಲ್ಯಾಂಡ್ ಬೇಕು ಅನ್ನೋಂಥ ಡಿಮಾಂಡ್ ಜನರಲ್ಲಿ ಇತ್ತ ಹೇಗೆ ಅಂತಂದರೆ, ಇಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂಥ ಲ್ಯಾಂಡನ್ನು ಮಾಡಬೇಕು ಅಂತ ಹೇಳಿದರೆ, ಬೇರೆ ಭಾಗದಲ್ಲಿ ಕೂಡ ಮಾಡಿದ್ದೀರಾ, ಈ ಭಾಗದಲ್ಲಿ ಮಾಡಬೇಕು ಅಂತ ಹೇಳಿದರೆ ಡಿಮಾಂಡ್ ಇತ್ತ ಹೇಗೆ? ಡಿಮ್ಯಾಂಡ್ ಅಂದರೆ ಇದು ನಿಜವಾಗಿ ವೆರಿ ಪೊಟೆನ್ಷಿಯಲ್ ಏರಿಯಾ. ಯಾಕೆಂತ ಹೇಳಿದರೆ ನಮ್ಮ ನಿಯರ್ ಹೈವೇಗೆ 1 ಕಿಲೋಮೀಟರ್ಸ್ ಇರೋದು. ಮತ್ತು ನಿಯರ್ ಟೆಂಪಲ್ ಬೇಕಿದ್ರೆ ಇಲ್ಲೇ ಜನಾರ್ದನ ಟೆಂಪಲ್ ಇದೆ. ನಂತರ ಸ್ಟ್ರೈಟ್ ಹೋದರೆ ನಮಗೆ ಉಪ್ಪಿನಂಗಡಿ ಮಂಗಳೂರು ರೋಡ್ ಸಹ ಕನೆಕ್ಟ್ ಆಗ್ತದೆ 3 ಕಿಲೋಮೀಟರ್ಸಲ್ಲಿ. ಮತ್ತು ವಿವೇಕಾನಂದ ಕಾಲೇಜಿಗೂ ವೆರಿ ನಿಯರೆಸ್ಟ್, ಇಲ್ಲಿಂದ 1 ಕಿಲೋಮೀಟರ್ ಡಿಸ್ಟೆನ್ಸ್. ಆಲ್ಮೋಸ್ಟ್ ಎಲ್ಲ ಲಿವಿಂಗ್ಗೆ ಚಾಯ್ಸ್ ಆಗುವಂಥ ಪ್ಲೇಸ್ ಇದೆ. ರೂರಲ್ ಹೇಳಿದರೆ ರೂರಲ್, ಸಿಟಿ ಹೇಳಿದರೆ ಸಿಟಿ, ಎರಡಕ್ಕೂ ಮ್ಯಾಚ್ ಆಗುತ್ತೆ. ಸರ್, ಒಂದೊಂದು ಸೈಟ್ಗಳ ಬಗ್ಗೆ ಹೇಳೋದಾದರೆ ಎಷ್ಟೆಷ್ಟು ಇರುತ್ತೆ? ಅಂದರೆ ಈಗ ಇದರಲ್ಲಿ ನಮ್ಮದು 30-40 ಕಾನ್ಸೆಪ್ಟ್ ಇದೆ. ಅದು ಆಲ್ಮೋಸ್ಟ್ ಈಗ ಫುಲ್ ಆಗಿದೆ. ಒಂದು ಸೈಟ್ ಏನೇನೋ ಪೆಂಡಿಂಗ್ ಇದೆ ಅಷ್ಟೇ. ಮತ್ತು 5 ಸೆನ್ಸ್ ಮ್ಯಾಕ್ಸಿಮಮ್ ನಾವು ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಅಂದರೆ ಒಂದು ಫ್ಯಾಮಿಲಿಗೆ ಈಗ ಹೇಗೆ ಅಂತ ಹೇಳಿದರೆ ಒಂದು 5 ಸೆನ್ಸ್ ಮಿನಿಮಮ್ ಬೇಕು, ಅದರಲ್ಲಿ ಒಂದು 2 BHK ಮನೆ ಬೇಕು ಅಂತ ಹೇಳುವ ಕಾನ್ಸೆಪ್ಟ್ ಈಗ ಆಲ್ಮೋಸ್ಟ್ ಆಗಿ ಒಂದು 50 ಲ್ಯಾಕ್ಸಿಗೆ ಬಜೆಟ್ಟಿಗೆ ಒಂದು 2 ಬೆಡ್ರೂಮ್. ಈಗ ಮೊದಲಾದರೆ ಒಂದು 2 ಇಯರ್ಸ್ ಬ್ಯಾಕು 40 ಲ್ಯಾಕ್ಸಲ್ಲಿ 2 ಬೆಡ್ರೂಮ್ ಬೇಕು ಅಂತೇಳಿ ಕಾನ್ಸೆಪ್ಟ್ ಇತ್ತು. ಬಟ್ ಈಗದ ಪ್ರೈಸ್ ಹೈಕ್ ಆದ ಕಾರಣ ಈಗ 50 ಲ್ಯಾಕ್ಸಿಗೆ ಒಂದು 5 ಸೆನ್ಸ್ ಜಾಗ ಮತ್ತು ಒಂದು 2 BHK ಮನೆ ಮಾಡುವಂಥ ಫೆಸಿಲಿಟಿಗೋಸ್ಕರ ನಾವು ಆಲ್ಮೋಸ್ಟ್ ಆಗಿ 5 ಸೆನ್ಸನ್ನು ನಾವು ಮೇಜರಾಗಿ ಇಟ್ಕೊಂಡು, ನಂತರ ಉಳಿದೊಂದು ಸ್ವಲ್ಪ ವೇರಿಯೇಷನ್ ಅಂದರೆ ಕಾನ್ಸೆಪ್ಟ್ ಇದೆ. ಅಂದರೆ 10 ಸೆನ್ಸ್ ಬೇಕಾದವರು 2 ಸೈಟನ್ನು ಕ್ಲಬ್ ಮಾಡಿ ತಗೊಳ್ತಾರೆ ಹಾಗೆ. ಮತ್ತು ಒಂದೊಂದು 7 ಸೆನ್ಸ್ 6 ಸೆನ್ಸ್ ಅಂತೇಳಿ ಒಂದೊಂದು ಡಿಫ್ರೆನ್ಸ್ ಉಂಟು. ಹಾಗೆ ಎಲ್ಲವೂ 5 ಸೆನ್ಸ್ ಅಲ್ಲ. ಹಾಗೆ ಆಲ್ಮೋಸ್ಟ್ ಆಗಿ ಅವರ ಚಾಯ್ಸಿಗೆ ಹೇಗೆ ಬೇಕು ಹಾಗೆ. ಓಕೆ ಸರ್, ಇದರ ಜೊತೆಗೇ ನಿಮ್ಮದೇ ಆಗಿರುವಂಥ ಅನಘ ಲೇಔಟ್ ಕೂಡ ಇದೆ ಸರ್, ಅದ್ರ ಬಗ್ಗೆ ಮಾತಾಡಿ. ಆಲ್ಮೋಸ್ಟ್ ಆಗಿ ಒಂದು 150 to 160 ಸೈಟ್ಸ್ ನಾವು ಆಲ್ರೆಡಿ ಒಂದು 3 to 4 ಇಯರ್ಸಲ್ಲಿ ಫಿನಿಷ್ ಮಾಡಿದ್ದೇವೆ. ಟೋಟಲಿ ಇದು ನಂದು 5th ಪ್ರಾಜೆಕ್ಟ್. ಮತ್ತು ಎಲ್ಲ ಸೈಟ್ಗಳು ಆಲ್ಮೋಸ್ಟ್ ಆಗಿ ಒಳ್ಳೆಯ ರೀತಿಯಲ್ಲಿ ಸೇಲ್ ಆಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಸೈಟ್ಗಳು ಕೂಡ ಸೇಲ್ ಆಗಲಿ ಅಂತ ನಾನು ಆಶಿಸ್ತೇನೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಬೆದ್ರಳದ ಮುಕ್ವೆಯಲ್ಲಿ ಅನಘ ವಸತಿ ಸಮುಚ್ಚಯ ನಿರ್ಮಾಣ ಮಾಡಿ ಜನರ ಮನಸ್ಸನ್ನು ಗೆದ್ದಿರುವಂಥ SR ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ನವರ ಮುರಾದ ಕೆದಿಲಾದಲ್ಲಿ ನಿರ್ಮಾಣ ಮಾಡಿರುವಂತಹ ಅದ್ವಿತ್ ಲೇಔಟ್ ಯಾವ ರೀತಿಯಾಗಿದೆ ಅಂತ ನೋಡಿದ್ರಲ್ಲ. ಸುಮಾರು 7 ಎಕರೆ ಜಾಗದಲ್ಲಿ 97 ಸೈಟ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇದರ ಲೋಕಾರ್ಪಣಾ ಕಾರ್ಯಕ್ರಮ ಇದೇ ತಿಂಗಳ 14ನೇ ತಾರೀಕಿನಂದು ನಡೀಲಿಕ್ಕಿರುವಂಥದ್ದು. ಇದರ ಜೊತೆಗೇನೆ ಇಲ್ಲಿರುವಂತಹ ಪ್ರತಿಯೊಂದು ಸೈಟ್ ಕೂಡ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಿರುವಂಥದ್ದು. ಹಾಗಾಗಿ ನಿಮ್ಮ ಕನಸಿನ ಮನೆಯನ್ನು ನನಸು ಮಾಡಿಕೊಳ್ಬೇಕು ಅಂತ ಹೇಳಿದರೆ, ಅದು ಪರ್ಫೆಕ್ಟ್ ಆ್ಯಂಡ್ ಬೆಸ್ಟ್ ಅಂತ ಹೇಳಿದರೆ ಅದ್ವಿತ್ ಲೇಔಟ್. ಹಾಗಾಗಿ ನಿಮ್ಮ ಕನಸಿನ ಮನೆಯನ್ನು ನನಸನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಉತ್ತರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಸುಮಿತ್ರಾ ವಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.